ಮಕ್ಕಳ ಪೌಷ್ಟಿಕತೆಯ ಬಗ್ಗೆ ಪೋಷಕರು ಹಾಗೂ ಶಿಕ್ಷಕರು ಪ್ರಾಮುಖ್ಯತೆ ನೀಡಿ ಎಂದು ಮಧುಗಿರಿಯಲ್ಲಿ ಶಿಕ್ಷಣ ಸಚಿವರಾದ ಬಿಸಿ ನಾಗೇಶ್ ಕರೆ ನೀಡಿದರು. ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಶ್ರೀ ಸತ್ಯ ಸಾಯಿ ಅನ್ನಪೂರ್ಣ ಟ್ರಸ್ಟ್ ಮತ್ತು ಶ್ರೀ ರಾಮಕೃಷ್ಣ ಸೇವಾಶ್ರಮ ಪಾವಗಡ ವತಿಯಿಂದ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಸರ್ಕಾರಿ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಪಾಠಶಾಲೆ ಮತ್ತು ಪ್ರೌಢಶಾಲೆಗಳ ಒಟ್ಟಾರೆ 92,677 ವಿದ್ಯಾರ್ಥಿನಿಯರಿಗೆ ಅನ್ನಪೂರ್ಣ ಪೌಷ್ಟಿಕ ಆರೋಗ್ಯ ಮಿಕ್ಸ್ ತಯಾರಿಸುವ ಯೋಜನೆ ಕಾರ್ಯಕ್ರಮವನ್ನ ಶಿಕ್ಷಣ ಸಚಿವರಾದ ಬಿಸಿ ನಾಗೇಶ್ ಮತ್ತು ಜಪಾನಂದ ಸ್ವಾಮಿಯವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಜಪಾನಂದ ಸ್ವಾಮೀಜಿ, ನಾವು ತಿನ್ನುವ ಆಹಾರ ಎಷ್ಟು ಪೌಷ್ಟಿಕವಾಗಿದೆ ಅಥವಾ ನಮ್ಮ ಮಕ್ಕಳಿಗೆ ತಿನ್ನಲು ಕೊಡಿಸುತ್ತಿರುವ ತಿನಸು ಅವರ ಆರೋಗ್ಯಕ್ಕೆ ಪೂರಕವೇ ಎಂಬ ಬಗ್ಗೆ ಒಮ್ಮೆ ಕೂಡ ನಾವು ಯೋಚಿಸುವುದಿಲ್ಲ. ಹಾಗೆಯೇ ನಮ್ಮ ಆಹಾರ ಪದ್ಧತಿಯಿಂದ ನಮ್ಮ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳನ್ನು ನಾವು ಸರಾಸಗಟಾಗಿ ನಿರ್ಲಕ್ಷಿಸಿದ್ದೇವೆ. ಅಪೌಷ್ಟಿಕತೆ ಮಕ್ಕಳ ಮೇಲೆ ತೀರಾ ಪ್ರಭಾವ ಬೀರುತ್ತಿದೆ. ಆದ್ದರಿಂದ ಮಕ್ಕಳ ಪೌಷ್ಟಿಕತೆಯ ಬಗ್ಗೆ ಪೋಷಕರು ಮತ್ತು ಶಿಕ್ಷಕರು ಕಾಳಜಿ ವಹಿಸಿ ಎಂದು ತಿಳಿಸಿದರು. ಇವತ್ತು ನೀವು ಆರಂಭ ಮಾಡ್ತಿರೋದು ಅಂತಿಂತ ಕೆಲಸ ಅಲ್ಲ. ಸುಮಾರು 92,677 ಮಕ್ಕಳಿಗೆ ಪೌಷ್ಟಿಕಾಂಶದ ಮಿಶ್ರಣವನ್ನು ಕೊಡುವಂತಹ ಪವಿತ್ರವಾದ ಯಜ್ಞಕ್ಕೆ ನೀವು ಭಾಗಿಯಾಗಿದ್ದೀರ ಅಂತ ನಾನು ಭಾವಿಸ್ತೇನೆ. ಇದು ಮಹಾನ್ ಯಜ್ಞ. ರಜೆ ಹಾಕಿ ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡಿಬಿಡ್ತಾ ಇತ್ತು. ಆದರೆ ಇದು ಅಷ್ಟು ಮಕ್ಕಳಿಗೆ ಪೌಷ್ಟಿಕಾಂಶ, ಈಗ ನಾನೇ ಹೇಳಿದ 30 ಲಕ್ಷಕ್ಕೂ ಹೆಚ್ಚು ನಮ್ಮ ದೇಶದಲ್ಲಿ ಅಪೌಷ್ಟಿಕತೆಯಿಂದ ನರಳುತ್ತಿದ್ದಾರೆ. ನಾನು ಕಳೆದ ವರ್ಷ ಯಾದಗಿರಿ, ಬಳ್ಳಾರಿ, ಹೊಸಪೇಟೆ, ಗುಲ್ಬರ್ಗ ಈ ಪ್ರದೇಶಗಳಲ್ಲೆಲ್ಲ ಈ ಒಂದು ಮಿಶ್ರಣವನ್ನು 6 ತಿಂಗಳು ಅನ್ನಪೂರ್ಣ ಟ್ರಸ್ಟ್ ಅವರ ಸಹಕಾರದಿಂದ ನೀಡಿದ್ದು ಬಹಳ ರುಚಿಯಾಗಿರುತ್ತೆ. ಮಕ್ಕಳಿಗೆ ಶಕ್ತಿ ಬರುತ್ತೆ, ದೇಶ ಮುಂದೆ ಸುಭದ್ರವಾಗುತ್ತೆ. ಅದಕ್ಕೆ ನಿಮ್ಮ ಒಂದು ಸಹಕಾರ ಸಿಕ್ಕಿದೆ. ದೇವಿಜಿಯವರು ಒಂದು ಕಡೆ ಹೇಳ್ತಾರೆ, ಪ್ರತ್ಯೇಕ ಸುಖ ಅಲ್ಪದು, ಬಹಳ ಕಡಿಮೆ ಅದು ಪ್ರತ್ಯೇಕ ಸುಖ. ಗಳಿಗೆ ತೋರು ಒಂದು ಸ್ವಲ್ಪ ನೋಡುವಂತೆ ಆಗುತ್ತದೆ. ವ್ಯಕ್ತಿ ಜೀವನದ ಸೋಂಕು ಸಮಷ್ಟಿಯಲ್ಲಿ ಬಹಳ ಅದ್ಭುತವಾದ ಪದ ಆತ್ಮವಿಸ್ತಾರ, ನಿತ್ಯ ಸುಖ, ಒಟ್ಟಿಗೆ ಬಾಳುವುದು ಕಲಲು ಮಂಕುತಿಮ್ಮ ಅಂತ ಹೇಳಿ. ನಾವು ಒಟ್ಟಿಗೆ ಬಾಳೋದನ್ನು ಕಲಿತಾಗಲೇ ಈ ದೇಶನ ಉದ್ಧಾರ ಮಾಡ್ಲಿಕ್ಕೆ ಆಗೋದು. ನಮ್ದೇ ನೋಡ್ಕೊಂಡಿದ್ರೆ ಆಗೋದಿಲ್ಲ. ಇವತ್ತು ಸಚಿವರು ಅಷ್ಟು ಕಾರ್ಯಕ್ರಮಗಳಿದ್ರು ಮಧುಗಿರಿಗೆ ಬಂದು ಈ ಶೈಕ್ಷಣಿಕ ಜಿಲ್ಲೆಯ 1 ಲಕ್ಷ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅನ್ನೋ ಭಾವನೆ ಇಟ್ಕೊಂಡು ಅವ್ರು ಬಂದಿದ್ದಾರಲ್ಲ, ಕಾರ್ಯಕ್ರಮ ಯಶಸ್ವಿಯಾಯಿತು ಅಂತ ನಮ್ಮ ಶಿಕ್ಷಣ ಸಚಿವರಾದ ಬಿಸಿ ನಾಗೇಶ್ ರವರು ಮಾತನಾಡಿ, ರಾಜ್ಯದಲ್ಲಿ 3 ಲಕ್ಷ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾರೆ. ಆದ್ದರಿಂದ ಜಪಾನಂದ ಸ್ವಾಮಿರವರು ಪೌಷ್ಟಿಕಾರೋಗ್ಯ ಮಿಕ್ಸ್ ತಯಾರಿಸುವ ಮೂಲಕ ಅಪೌಷ್ಟಿಕ ನಿರ್ಮೂಲನಾ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ. ಇದರಿಂದ ರಾಜ್ಯದ ಪ್ರತಿಯೊಬ್ಬ ಮಕ್ಕಳಿಗೂ ಈ ಸೌಲಭ್ಯ ಸಿಗಲೆಂದು ಆಶಿಸುತ್ತೇನೆ. ಏಕೆಂದರೆ ಮಕ್ಕಳು ಪೌಷ್ಟಿಕತೆಯಿಂದ ಸದೃಢರಾದಾಗ ಮಾತ್ರ ವಿದ್ಯೆ ಗಳಿಕೆಯಲ್ಲೂ ಸದೃಢರಾಗುತ್ತಾರೆ ಎಂದು ತಿಳಿಸಿ, ಅಕ್ಟೋಬರ್ 16ರ ಒಳಗೆ ಯೋಜನೆಯು ಪ್ರತಿ ಶಾಲೆ ಮುಖಾಂತರ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ತಲುಪಲಿದೆ ಎಂದು ಹೇಳಿದರು. 3 ಲಕ್ಷ ಮಕ್ಕಳಿಗೆ ಅಪೌಷ್ಟಿಕತೆಯಿಂದ ಬಳಲುತ್ತಿದೆ. ಆ ಮಕ್ಕಳುಗಳಿಗೆ ತಲುಪಿಸಬೇಕು. ಅದರ ಜೊತೆಗೆ ಅವರು ಎಷ್ಟು ಪ್ರೀತಿಯಿಂದ ಕೊಟ್ಟಿದ್ದಾರೋ ಅಷ್ಟೇ ಪ್ರೀತಿಯಿಂದ ನಮ್ಮ ಮಕ್ಕಳಿಗೆ ನಾವು ತಲುಪಿಸುವಂಥ ಪ್ರಯತ್ನ ಮಾಡೋಣ. ಖಂಡಿತ ಅನೇಕ ನಮ್ಮ ಶಿಕ್ಷಕರು ಇದಕ್ಕೆ ಸಾಕಷ್ಟು ನಾನು ಪ್ರವಾಸ ಮಾಡೋದು ಸಾಕಷ್ಟು ಕಡೆ ನೋಡಿದ್ದೀನಿ. ಮಧ್ಯಾಹ್ನದ ಊಟ ತಂತ್ರನೇ ಸರ್ಕಾರ ಕೊಡೋದು ಸ್ವಲ್ಪ ಆದರೂ ಅದ್ರ ಜೊತೆಗೆ ಮೇಷ್ಟುಗಳೇ ಆ ಊಟವನ್ನು ಸೇರಿಸ್ಕೊಂಡು ಆ ಊರುಗಳಿರುವಂಥ ತರಕಾರಿ ಮತ್ತೊಂದನ್ನು ತಂದು ನಾನು ನಮಗೆ ಹೋಗ್ತಿದ್ದಾಗ ಒಂದು ಮೋಟರ್ ಬೈಕಲ್ಲಿ ಬಾಳೆಹಣ್ಣು ತಂದು ಹೋಗ್ತಿದ್ರು. ಆಮೇಲೆ ಅವ್ರು ನನ್ನ ನೋಡ್ಬಿಟ್ಟು ನಿಲ್ಲಿಸಿದ್ರು, ನಾನು ನಿಲ್ಲಿಸ್ತಾ ಇದ್ದೆ ನಿಲ್ಲಿಸಿದ್ರು ಅಂತ. ಹೇಗೆ ಸಂತೆ ಮಾರಾಟಕ್ಕೆ ಹೋಗ್ತಿದ್ರು ಅಂತ ಕೇಳಿದ್ರು. ಇಲ್ಲ ಸರ್, ಭಗವಂತ ನಾನು ಬೆಳೆಯಕ್ಕೆ ಅವಕಾಶ ಕೊಟ್ಟಿದ್ದ, ನಾನು ಶಾಲೆ ಮಕ್ಕಳು ಕೊಡ್ತೀನಿ ಸರ್. ಈ ಥರದ ಆಸಕ್ತಿಗಳು ಅನೇಕ ಶಿಕ್ಷಕರು ಹೊಂದಿದ್ದಾರೆ. ಇದ್ರ ಉಪಯೋಗ ನಿಮ್ಗೆ ಊಟ ಮತ್ತು ಕಲ್ಪನೆ ಮುಂದಿನ ದಿನಗಳಲ್ಲಿ ಮತ್ತೆ ಆರೋಗ್ಯಕರ ದೇಶ ಆಗಬೇಕು ಅನ್ನೋದಾದ
ನಮ್ಮ ಯುವ ದೇಶ ಏನಿದೆ ಅದು ಶಕ್ತಿಶಾಲಿ ದೇಶ ಆಗಬೇಕು. ಆ ಮೂಲಕ ಆ ಮಕ್ಕಳಲ್ಲೂ ಈ ಥರದ ಭಾವನೆಗಳಾಗಬೇಕು. ಇವತ್ತು ಸತ್ಯ ಸಾಯಿ ಏನು ಮಾಡಿದ್ರೆ ಇಲ್ಲಿ ಉತ್ತರ ಕೊಡಬೇಕು ಅಂತ ಆ ಮಕ್ಕಳಲ್ಲೂ ಸಹಿತ ಅದೇ ಭಾವನೆ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ನ ಸದಸ್ಯ ಚಿದಾನಂದ ಗೌಡ ಹಾಗೂ ಬಿಜೆಪಿ ಪ್ರಮುಖ ಮುಖಂಡರಾದ ಹನುಮಂತೇಗೌಡ, ಉಪವಿಭಾಗಾಧಿಕಾರಿಗಳಾದ ಸೋಮಪ್ಪ ಕಡಕೋಳ, ತಾಲೂಕು ದಂಡಾಧಿಕಾರಿಗಳಾದ ಸುರೇಶ್ ಆಚಾರ್ ಹಾಗೂ ತಾಲೂಕಿನ ಜೀವನ ಶಿಕ್ಷಕ ವೃಂದದವರು ಹಾಜರಿದ್ದರು. ವರದಿ ಅಭಿದ್ ಮಧುಗಿರಿ. ತುಂಬಾ ಚೆನ್ನಾಗಿದೆ. ಎಲ್ಲರೂ ಮಿನಿಸ್ಟರ್ಗೆ ಥ್ಯಾಂಕ್ ಯು. ನ್ಯೂ ಎಜುಕೇಶನ್ ಪಾಲಿಸಿ 2020ರಿಂದ ಆಗುತ್ತೆ. ಅದನ್ನ ಈಗಾಗಲೇ ಈ ವರ್ಷ 20,000 ಅಂಗನವಾಡಿಗಳಲ್ಲಿ ನಮ್ಮ ರಾಜ್ಯದಲ್ಲಿ ಶಿಕ್ಷಣ ಮಂತ್ರಿಗಳು ಅದನ್ನ ಈ ವರ್ಷದಿಂದಲೇ ಜಾರಿಗೆ ತರಲಿಕ್ಕೆ ಏನ್ಬೇಕು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಕೇವಲ ಶ್ರೀಮಂತ ಮಕ್ಕಳು ಮಾತ್ರ ಪ್ಲೇ ಹೋಮ್, LKG, UKG, ಫಸ್ಟ್ ಸ್ಟ್ಯಾಂಡರ್ಡ್, ಫಿಫ್ತ್ ಸ್ಟ್ಯಾಂಡರ್ಡ್, 6th ಸ್ಟ್ಯಾಂಡರ್ಡ್ ಟು 8th ಸ್ಟ್ಯಾಂಡರ್ಡ್, 9th, 10th, 11th, 12th, ICSE, CBSE ಓದೋದಲ್ಲ. ನಮ್ಮ ಸರ್ಕಾರಿ ಶಾಲೆಗಳು ಕೂಡ ಅದೇ ಮಾದರಿಯ ಶಿಕ್ಷಣವನ್ನು ಕೊಟ್ಟು ಖಂಡಿತವಾಗಲೂ ಕೂಡ ಇನ್ನ 3-4 ವರ್ಷದಲ್ಲಿ ಅದರ ಒಂದು ರೂಪ ಕಾಣುತ್ತೆ ಸಾಧಿಸ್ತಾ ಇದ್ದೀವಿ. ಮುಂದೆ ಈ ಫ್ಯಾಕ್ಟ್ರಿ ಏನಂದ್ರೆ ಎಲ್ಲರೂ ಫ್ಯಾಕ್ಟ್ರಿ ಹಾಕೋದು, ಒಂದು ಬಂಡವಾಳ ಹಾಕಿ ಒಂದು ವ್ಯಾಪಾರ ಮಾಡಿ ಒಂದು ಲಾಭ ಸಂಪಾದನೆ ಮಾಡಬೇಕು ಅನ್ನೋದು. ಇಲ್ಲಿ ನಾವು ಗೌರ್ಮೆಂಟ್ ಅವ್ರಿಗೆ ತಿಳಿಸ್ತಾ ಇದ್ದೀವಿ, ಈ ರೀತಿ ಕೂಡ ನಾವು ಸರ್ವಿಸ್ ಮಾಡಬಹುದು ಜನಕ್ಕೆ. ಬ್ಯಾಂಕ್ನಲ್ಲಿ ಲೋನ್ ತಗೊಂಡು ಒಂದು 10-12 ಕೋಟಿ ಆಗುವಂಥ ಫ್ಯಾಕ್ಟ್ರಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಈಗ ನಾವು ಈ ಡಿಸೆಂಬರ್ ಅಥವಾ ಜನವರಿ ಒಳಗಡೆ ಆ ಫ್ಯಾಕ್ಟ್ರಿ ಕಂಪ್ಲೀಟ್ ಆಗುತ್ತೆ. ಈ ಫ್ಯಾಕ್ಟ್ರಿಯಲ್ಲಿ ಸ್ಟೇಟ್ ಆಫ್ ದ ಆರ್ಟ್ ಫ್ಯಾಕ್ಟ್ರಿ ಅಂತ ಅಂದರೆ ಬೆಸ್ಟ್ ಫ್ಯಾಕ್ಟ್ರಿ ಆಗಿರುತ್ತೆ. ಟೋಟಿ ಎಲ್ಲ ಫ್ಲೋರ್ 6 ಫ್ಲೋರ್ ಬರುತ್ತೆ. ಎಲ್ಲ ಫ್ಲೋರು ಏರ್ ಕಂಡೀಷನ್ ಫ್ಲೋರ್.